ಆದ್ಯಪಾಡಿ ಬೇಬೆಲಚ್ಚಿಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ನಾಗಬ್ರಹ್ಮಮಂಡಲ ಪೂರ್ವಭಾವಿ ಸಮಾಲೋಚನಾ ಸಭೆಯು ಮೇ 8ರಂದು ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಿತು. ಧಾರ್ಮಿಕ ಹಿನ್ನೆಲೆ ಹೊಂದಿರುವ ಅವಿಭಜಿತ ಜಿಲ್ಲೆಯಲ್ಲಿ ಗಾಣಿಗ ಸಮುದಾಯಕ್ಕೆ ಹಲವೆಡೆ ದೈವದೇವರ ಆರಾಧನೆ ಮಾಡುವ ಅವಕಾಶ ದೊರೆತಿರುವುದು ಪೂರ್ವಜನ್ಮದ ಪುಣ್ಯದ ಫಲ ಎಂದು ಉಳಿಯ ಶ್ರೀ ಉಳ್ಳಾಳ್ತಿ ಧರ್ಮರಸ ಕ್ಷೇತ್ರದ ಧರ್ಮದರ್ಶಿ ದೇವು ಮೂಲ್ಯಣ್ಣ ಹೇಳಿದ್ದಾರೆ. ಮತ್ತೊಂದು ಇದು ನಮ್ಮ ದೇವಸ್ಥಾನ ಕಡೆ ಆತನಿಂದ ಬಂದಾಗ ರೋಮಾಂಚನ ಆಗ್ತದೆ. ಒಂದು ವಿಚಾರ ಪಟ್ಟ ಐದು ಪಾಲ್ಪಡೆ ನೆಂಚಿನ ನಮ್ಮ ಯೋಗದಂತೆಲ್ಲ ಬರೋದು ಯಾನಿ ಈ ಬೆಳೆಯ ಕಾರಣದ ದಾದನ ಆ ಕಾಲರು ಯಾನ ಉಪಸ್ಥಿತಿ ಇತ್ತೇನ ದಾದನ ಆ ಯೋಗ ಬಂದಿನ ದಾತ್ರ ಯಾನಿ ಉಪಸ್ಥಿತಿ ಬಗ್ಗೆ ಎನ್ನ ಪೂಜೆ ಪುರಸ್ಕಾರ ತುಂಬತ್ತೆ ಮತ್ತು ಎಂಬತ್ತೆ ಯಾಕಂದ್ರೆ ಇದು ಕೊಟ್ಟು ಅಂದಲ್ಲ ಅವರು ಪೂಜೆ ಕರೆ ಮುಗಿಯುವುದು ಯಾನಕ್ಕೋಸ್ಕರವಾದ ಒಂದು ಗಂಟೆ ದುಂಬೆ ಪೂಜೆ ಪುರಸ್ಕಾರ ಮತ್ತೊಂದು ಇನಿ ಉಪಸ್ಥಿತಿ ಆಗಿನ ಸಂದರ್ಭ ಮುಖ್ಯಮಂತ್ರಿಗೆ ಸಂತೋಷವಾಗಿದೆ. ಇಲ್ಲಿನ ಬೀಬಿಲಚ್ಚಿಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಳಶೋತ್ಸವ ಮತ್ತು ನಾಗಬ್ರಹ್ಮ ಮಂಡಲೋತ್ಸವ ಪ್ರಯುಕ್ತ ಭಾನುವಾರ ಏರ್ಪಡಿಸಿದ್ದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಅವರು ಆಶೀರ್ವಚನವನ್ನ ನೀಡಿದ್ರು. ದೇವಳದ ಧರ್ಮದರ್ಶಿ ಮೋನಪ್ಪ ಮೇಸ್ತ್ರಿ ಅಧ್ಯಕ್ಷತೆ ವಹಿಸಿದ್ರು. ಮುಂಬೈ ಸಫಲ್ಯ ಯಾನೆ ಗಾಣಿಗ ಸೇವಾ ಸಂಘದ ಅಧ್ಯಕ್ಷ ಶ್ರೀನಿವಾಸ ಪಿ ಸಫಲ್ಯ ರಾಯಿ, ಮಾಜಿ ಅಧ್ಯಕ್ಷ ಓಂ ಪ್ರಕಾಶ್ ರಾವ್, ಮಾಜಿ ಕಾರ್ಯದರ್ಶಿ ಭಾಸ್ಕರ್ ಅಮೀನ್, ಬಂಟ್ವಾಳ ತಾಲೂಕು ಗಾಣಿಗರ ಸೇವಾ ಸಂಘದ ಅಧ್ಯಕ್ಷ ಬಿ ರಘು ಸಫಲ್ಯ, ಸುಮಂಗಲ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷ ನಾಗೇಶ್ ಕಲ್ಲಡ್ಕ, ಬಂಟ್ವಾಳ ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಾಧವ ಎಸ್ ಮಾವೆ ಶುಭ ಹಾರೈಸಿದ್ರು. ಪ್ರಮುಖರಾದ ಸಂಜೀವ ಅಡ್ಯಾರು, ಭಾಸ್ಕರ ಎಡಪದವ್, ಪದ್ಮನಾಭ ಕಟೀಲು, ವೆಂಕಟೇಶ್ ಕದ್ರಿ, ಪ್ರೇಮಾನಂದ ಸಾಲ್ಯಾನ್, ಮೋಹನ್ ಕೆ ಶ್ರೀಯನ್ ರಾಯಿ, ಡಾಕ್ಟರ್ ರವೀಂದ್ರ ಕಂದಾವರ, ರತಿಕಾ ಶ್ರೀನಿವಾಸ್ ಮುಂಬೈ, ಕೇಶವ ಪೊಳಲಿ, ವಿವೇಕಾನಂದ ವಾಮಂಜೂರು ಮತ್ತಿತರರು ಉಪಸ್ಥಿತರಿದ್ದರು. ದೇವಳದ ಟ್ರಸ್ಟಿ ರಾಜೇಶ್ ಗಾಣಿಗ ಪ್ರಾಸ್ತಾವಿಕ ಮಾತುಗಳನ್ನಾಡಿ ತಿಲಕ್ ಶೆಟ್ಟಿ ಪೆರಾರ ಸ್ವಾಗತಿಸಿ ವಂದಿಸಿದ್ರು.